ಸೊಲ್ಮೆಲು ನಮ್ಮ ಕುಡ್ಲ ತುಳುವಾಡ್ತೆಲು ಯಾನ್ ಶೀಲಾ ಕುಂದರ್ ಇತವಾರ್ತ ದೇವರ ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಈತೊಂಜಿ ಮಿತ್ತ ಮಟ್ಟದ ಸಾಧನೆ ಮಲ್ಪಡೊಂದಾಂಡ ಐಕ್ ಮೊಳಹಳ್ಳಿ ಶಿವರಾಯರ್ ಉಮೇದೆಂದು ಹಳೆ ಅಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರುಕಾರ್ಯರು ವಸಂತ ಬರ್ನಾಡ್ ಪಂತೆರ ಸೊಸೈಟಿ ನಡೆದಿನ ಮೊಳಹಳ್ಳಿ ಶಿವರಾವ್ ಜನ್ಮ ದಿನಾಚರಣೆ ಆರು ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ರಾಂತಿ ಮಲ್ದಿನ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರ್ನ ಜನ್ಮದಿನನು ಹಳೆ ಅಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗೌಚಿಡು ಆಚರಣೆ ಮಲ್ತಿರ ಹಳೆ ಅಂಗಡಿ ಗ್ರಾಮ ಪಂಚಾಯತ್ ದುಂಬುದ ಒತ್ತುಗುರ್ ಕಾರ್ಯನಿರ್ವಾಹಕ PCA ಬ್ಯಾಂಕ್ದ ದುಂಬುದ ನಿರ್ದೇಶಕರ ಅಬ್ದುಲ್ ಖಾದರ್ ಮುಲ್ಕಿ ತಾಲೂಕು ಭೂ ನ್ಯಾಯ ಮಂಡಳಿದ ಸದಸ್ಯರ ಶಂಕರ ಬಡಂಗ ಮಲ್ಲಪಿನರಾದ ಪಟುಕು ಪುರ್ಪ ಅರ್ಪಣೆ ಮಲ್ತಿರ ಸೊಸೈಟಿದ ಗುರ್ಕಾರ್ಯರು ವಸಂತ ಬರ್ನಾಡ್ ಪಾತಿರ್ದ ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಈ ತುಂಜಿ ಮಿತ್ತ ಮಟ್ಟದ ಸಾಧನೆ ಮಲ್ಪರ ಐಕ ಮೊಳಹಳ್ಳಿ ಶಿವರಾಯರೇ ಉಮೇದ್ ಇಂಚನಕ್ಲ ದೂರದಿಟ್ಟಿ ಚಿಂತನೆ ಹಿಡಿದು ಇತ್ತೆ ಸಾರಗಟ್ಲೆ ಸಹಕಾರಿ ಸಂಸ್ಥೆಲು ಸ್ಥಳೀಯದ ಎಡ್ಡೆ ಸೇವೆ ಕೊರೊಂದುಲ್ಲ ಜನಲ ಮಿಚ್ಚಿಗೆ ತೋಜವಂದುಲ್ಲೆರಂದು ಪಂಡಿರ ಶಾಖೆದ ಮ್ಯಾನೇಜರ್ ಪ್ರಜ್ಞಶ್ರೀ ಸಾಲ ವಿಭಾಗದ ಮ್ಯಾನೇಜರ್ ಮೋಹನ್ ಕುಮಾರ್ ಲೆಕ್ಕತುವನ್ನ ಲೋಲಾಕ್ಷಿ ಕಾರ್ಯಕ್ರಮ ಇತ್ತಿರ ಸೊಸೈಟಿದ ಹಳೆ ಅಂಗಡಿ ಶಾಖೆದ ಮುಖ್ಯ ಕಾರ್ಯತುವನ್ನಾಧಿಕಾರಿ ಸುದರ್ಶನ್ ಪೂಜಾರಿ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು ಕುಡ್ಲ ಗಾಂಧಿನಗರದ ಎನ್ಮನೆ ಅಡ್ಡ ಮಾರ್ಗುಡು ಮಾಮಲ್ಲ ಮರ ಮಗಡ್ದು ಮಾರ್ಗೋಗು ಬೂರ್ದು 4 ದಿನ ಅಂಡ್ ಐನು ಕಡ್ತದ ದೆಪ್ಪಂದಿನ ಹಿಡ್ದವರ ಊರ್ದಕ್ಲೆ ಕಡ್ತದ ಸಂಚಾರಗು ವ್ಯವಸ್ಥೆ ಮಲ್ತಿನ ಸಂಗತಿ ನಡೆದ ಕುಡ್ಲನಗರುಡು ಮರಮಗಡ್ದು ಮಾರ್ಗುಗು ಬುರುಂಡ ಇನ್ನು ಸಂಬಂಧಪಟ್ಟಿನ ಇಲಾಖೆದ ಅಧಿಕಾರುలు ಕಡಪಾದ ದೆಪ್ಪವನವು ಸಾಮಾನ್ಯವಾದ ಇತ್ತಿನವೇ ಅಣ ಕುಡ್ಲ ಗಾಂಧಿನಗರದ ಎನ್ಮನೆ ಅಡ್ಡ ಮಾರ್ಗುಡು ಮಾಮಲ್ಲ ಮರ ಆಗಸ್ಟ್ 1 ಮಗಡ್ದು ಮಾರ್ಗುಗು ಬುರುಂಡಲ ಐನ್ ದೆಪ್ಪವನ ಕೆಲಸ ನಡಪಂದೆ ಉಪ್ಪನಗ ಊರ್ದಕ್ಲೆ ಸೇರ್ದು ಕಡ್ತದ ಗಾಡಿಲು ಪೊಯರೆ ವ್ಯವಸ್ಥೆ ಮಲ್ತು ಕೊಡ್ತೀರ ಮಾರ್ಗದೆ ಬರಿಟೆ ಇತ್ತಿನ ಬಾರಿ ವರ್ಷಲೆನ ಮರ ಒಂಜಿ ಗಾಳಿ ಬಡ್ಸೋಗು ಮಗಡ್ದು ಸ್ಕೂಟರ್ ಬುಡ್ಪನವರಿ ಬಚಾವಾದಿತ್ತೆರ ಮಗರ್ನ ಮರತ ಬರಿಟೆ ಅಪಾಯದ ಸ್ಥಿತಿಟ್ ಬೊಕ್ಕೊಂಜಿ ಮರ ಉಂಡು ಮಲ್ಲ ಮರ ಬೂರ್ನಾಗ ಮಾರ್ಗಲ ಅದ್ರ ಬಿಡ್ತುಂಡು ಇಲ್ಲಗ ನಷ್ಟ ಆತನಾಂಡ ಏರ್ಲಾ ಬತ್ತದಿಂದ ದೆಪ್ಪಾಯರೆ ದುಂಬು ಬೇಯ್ಚಿರು ಎಂಕ್ಲೇನು ದೆಪ್ಪಾದ ಪುಣ್ಯಗು ಪ್ರಾಣುಗು ಅಪಾಯ ಆತುಜಿ ಅಂಡ ಕಾರ್ಪೊರೇಷನ್ ದಕ್ಲು ಆವಡು ಕಾಡ್ ಇಲಾಖೆ ದಕ್ಲು ಆವಡು ಒಬ್ಬಿ ಕ್ರಮ ಅದೇ ತೊಂದುಜರು ಮರಪುಡ್ದು ಸಾರ್ವಜನಿಕರಿಗೆ ಸಮಸ್ಯೆ ಆತನಂದು ಮರಪುಡ್ದು ನಷ್ಟ ಆಯ್ನ ಇಲ್ಲಲ್ದೆ ಯಜಮಾನೆ ಉದ್ಯಮಿ ಜಗದೀಶ್ ಕೋಟ್ಯಾನ್ ಬೇಜಾರು ತಿರಿಪಾದಿರ ಪಾಲಿಕೆದ ದುಂಬುದ ಸದಸ್ಯರು ರಾಧಾಕೃಷ್ಣ ಪಾತಿಡ್ದು ಕಾಡು ಇಲಾಖೆಗೆ ಮಾಹಿತಿ ಕೊಡ್ದು ದೆಪ್ಪಾಯರ ಕೇಳುಂದ ಅಂಡ್ ಅಕ್ಲಿಡ್ದು ದಾಲ ಉತ್ತರ ಇಜ್ಜಿ ಪಾಲಿಕೆಡು ಜನ ಪ್ರತಿನಿಧಿಲಿನ ಆಡಲ್ತಲ ಇಜ್ಜೊಂದಿ ನಡೆದವರ ಸಮಸ್ಯೆ ಆತನಂದು ಪಂಡಿರ ಮರಪೂರ್ನ ಪರಿಸರಡು ಶಾಲೆ ಕಾಲೇಜಿಗೆ ಆಫೀಸ್ಲೆಗೆ ಪೋಪನ ಸಾರಗಟ್ಲೆ ಜನ ಉಲ್ಲೇರ ಕೈತಲ್ಡೆ ಖಾಸಗಿ ನರ್ಸಿಂಗ್ ಹೋಮ್ಲ ಇದ್ದದು ಮರನು ಆಯ್ನಾತ್ ಬೇಗ ಜಾಗಿಡ್ದು ಡೆಪ್ಪುಡಾತಂಡು ಇದು ಬಿದ್ದಾದ ಮೇಲೂ ಯಾರೂ ಬಂದಿಲ್ಲ. ಮತ್ತು ನಮ್ಮ ತೋಟದವರು ಒಂದು 8 ಜನ ಬಂದು ಮತ್ತೆ ಒಂದು 2 ಯಾರನ್ನ ಕಳಿಸಿದ್ದಾರೆ. ಅವರು ತಂದು ಮರ ಎಲ್ಲ ಕಟ್ ಮಾಡಿ ಬೆಳಿಗ್ಗೆ 4 ಗಂಟೆಗೆ ಎಲ್ಲ ಕ್ಲಿಯರ್ ಮಾಡಿದ್ದೇವೆ. ಕ್ಲಿಯರ್ ಮಾಡಿ ನೋಡಿದರೆ ನಮ್ಮ ಫುಲ್ಲು ಡ್ಯಾಮೇಜ್ ಆಗಿದೆ. ನಮ್ಮ ಗ್ಲಾಸ್ ಇದು ಎಲ್ಲ ಬಿಡಿ, ಪ್ರಾಣಾಪಾಯ ಏನಾಗಿಲ್ಲ. ಬಟ್ ಯಾರು ಒಂದು ಬೇಜವಾಬ್ದಾರಿ ಏನಕ್ಕೆ ಅಂತ ಗೊತ್ತಿಲ್ಲ. ಇಷ್ಟು ದೊಡ್ಡ ಒಂದು ಅನಾಹುತ ಆದಮೇಲೆ ಒಂದು ಕಾರ್ಪೊರೇಷನ್ನವರ ಇವರು ಫಾರೆಸ್ಟ್ನವರ ಯಾರೂ ಬಂದಿಲ್ಲ. ಅವರು 25 ಅವರೂ ಬಂದಿಲ್ಲ. ಬಂದು ಒಂದು ಸಾಂತ್ವನ ಆದರೆ ಹೇಳಬೇಕಲ್ಲ. ಜಸ್ಟ್ ಒಂದು ರಾಧಾಕೃಷ್ಣ ಅವರ ಕಾರ್ಪೊರೇಟರ್ ಬಂದು ನಮಗೆ ಸಾಂತ್ವನ ಹೇಳಿದರು. ಬಂದು ಅವ್ರು ಬಿಟ್ಟರೆ ಏನಿಲ್ಲ. ವೇದವಾಸ್ ಕಾಮತ್ ಅವರು ಒಂದು ಕಾಲ್ ಮಾಡಿದರೆ ಊರಲ್ಲಿ ಇರಲಿಲ್ಲ ಈ ಥರ ಅಂತ. ಬಟ್ ಆದರೂ ನೋಡಿ, ಈಗ ಆಗಿ ಎಷ್ಟು ದಿನ ಆಯಿತು. ಅಲ್ಲಿ ನೋಡಿ ಎಲ್ಲರಿಗೆ ತೊಂದರೆ ಆಗ್ತಾಯಿದೆ. ಬಟ್ ಏನೂ ಒಂದು ಜವಾಬ್ದಾರಿ ಇಲ್ಲ. ಅದನ್ನು ಕ್ಲಿಯರ್ ಮಾಡೋದು, 1-2 ಲಾರಿ ತಗೊಂಡು ಹೋದ್ರು ಕಾಣಬೇಕು. ಆಮೇಲೆ ಅದರದ್ದು ವಿಷಯನೇ ಇಲ್ಲ. ಬಟ್ ಇಷ್ಟೊಂದು ಬೇಜವಾಬ್ದಾರಿ. ಮರ ಇದೆ ನೋಡಿ, ಆ ಇನ್ನೊಂದು ಮರನೂ ಅದಕ್ಕೆಲ್ಲ ಆ್ಯಪಲ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಯಾವಾಗ ಬೀಳ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ನಗರ ಪಾಲಿಕೆಯಲ್ಲಿ ಚುನಾವಣೆ ನಡೆಯದಿದ್ದರೆ, ಆಡಳಿತ ಇಲ್ಲದಿದ್ದರೆ ಒಂದು ಯಾರೂ ಕೇಳುವವರಿಲ್ಲ ನೋಡಿ. ಆ ಫಾರೆಸ್ಟ್ನವರು RFOಗೆ ನಾನು ನಮ್ಮ ಮಿತ್ರರು ನಂಬರ್ ಕೊಟ್ಟರು, ನಾನು ಫೋನ್ ಮಾಡಿದೆ. RFO ಫೋನ್ ಮಾಡಿ ನಮಗೆ ಗೊತ್ತೇ ಇಲ್ಲ, ನಾನು ಈಗ ಅದನ್ನು ತೆರವುಗೊಳಿಸ್ತೇನೆ ಅಂತೇಳಿ ಹೇಳಿ ಅವರು 2 ದಿವಸ ಕಳೆದಿದೆ. ಈ ತನಕ ಬರಲಿಲ್ಲ. ಆದರೆ ಕಾರ್ಪೊರೇಷನ್ನವರಾದರೆ ಅದರ ಬುಡ ಅನ್ನೊಂದು JCBಯಲ್ಲಿ ತಂದು ತೆಗೆದು ಆ ಪೈಪ್ ನೀರೆಲ್ಲ ಕಟ್ಟಾಗಿತ್ತು, ನೀರಿನ ಪೈಪು ಕಟ್ಟಾಗಿತ್ತು. ಅದನ್ನೆಲ್ಲ ಒಂದು ಸರಿ ಮಾಡಿ ಹೋಗಿದ್ದಾರೆ. BSNL ಅವರು ಸಹ ಅಷ್ಟೇ, ಅದನ್ನು ಅವರ ಕೇಬಲ್ ಕೊಂಡೋಗಿದ್ದಾರೆ. ಉಳಿದ ಕೇಬಲ್ ಇದೆ, ಅವರು ಮಾಡದೆ ಇವರು ಹೊಂಡ ತುಂಬಿಸಲಿಕ್ಕೆ ಆಗೋದಿಲ್ಲ. ರೋಡ್ ಫುಲ್ಲು ಬ್ಲಾಕ್ ಆಗಿದೆ. ಜನರಿಗೆ ಈ ಥರ ಕಷ್ಟ ಆದರೆ, ಈ ಅಧಿಕಾರಿಗಳು ಒಂದು ಜನಪ್ರತಿನಿಧಿಗಳು ಇಲ್ಲ ಅಂತ ಹೇಳಿದರೆ, ಈ ಥರ ಸ್ಪಂದನೆ ಮಾಡದಿದ್ದರೆ ಜನ ಹೇಗೆ ಬದುಕೋದು?
ಈಗ ಅವರಿಗೆ ಅಂಥ ಪರಿಸ್ಥಿತಿ ಆದರೆ ಅವರು ತೋಟದಿಂದ ಜನ ತರಿಸಿ ಅವರ ಜನವನ್ನು ಮಾಡಬೇಕಾಗ್ತದೆ. ಫಾರೆಸ್ಟ್ನವರಿಲ್ಲ, ಫೈರ್ ಸರ್ವಿಸ್ನವರಿಲ್ಲ, ಯಾರೂ ಇಲ್ಲ. ಒಂದು ಬಡವರ ಮನೆಗೆ ಆಗಿದ್ದಿದ್ರೆ ಪರಿಸ್ಥಿತಿ ಏನಾಗ್ತದೆ. ತುಳು ಭಾಷೆ ಬೊಕ ಕರಾವಳಿ ಸಂಸ್ಕೃತಿದ ಮಿತ್ತದ ಅಭಿಮಾನುಡು ಪಿಕ್ಚರ್ ಸಿನಿಮಾನು ತಯಾರು ಮಲ್ದೆ ಅಂದು ಗೋಲ್ಡನ್ ಸ್ಟಾರ್ ಗಣೇಶ್ ಪಂತೆರ್ ಆಗಸ್ಟ್ 7 ಬಿಡುಗಡೆ ಆಯ್ರೆ ಉಪ್ಪುನ ಸಂದೀಪೇತ್ರ ನಿರ್ದೇಶನದ ನಿತ್ಯ ಪ್ರಕಾಶ್ ಬಂಟ್ವಾಳ ನಾಯಕರಾದುಪ್ಪುನ ಪಿಕ್ಚರ್ ಸಿನಿಮಾದ ಬಗೆಟ್ ಕುಡ್ಲಡಾರು ಸುದ್ದಿಕುಟುಡು ಪಾತಿರಿಯರು. ಸಂದೀಪೇತ್ರ ನಿರ್ದೇಶನದ ಗೋಲ್ಡನ್ ಮೂವೀಸ್ ಬ್ಯಾನರ್ದ ತುಳು ಕನ್ನಡ ರಡ್ಡು ಭಾಷೆಲಿನ ಸಿನಿಮಾ ಪಿಕ್ಚರ್ ಆಗಸ್ಟ್ 7 ರಾಜ್ಯದೊರ್ಮಿಡು ಬಿಡುಗಡೆ ಆಯ್ರುಂಡು ಸಿನಿಮಾ ಕೂಟದ ಲಂಗಾರೆ ಕುಡ್ಲಡು ಸುದ್ದಿಕೂಟ ನಡಪಾದ ಮಾಹಿತಿ ಕುರಿಯರು. ಸಿನಿಮಾ ತಯಾರು ಮಲ್ತಿನ ಶಿಲ್ಪಾ ಗಣೇಶ್ ಪಾತ್ರದ ಕಾಮಿಡಿ ಬೊಕ್ಕ ಕೌಟುಂಬಿಕ ಕಥೆತ ತಿರ್ಲು ಉಪ್ಪುನ ಪಿಕ್ಚರ್ ಸಿನಿಮಾಗು ಪುತ್ತೂರು ಬೊಕ್ಕ ಉಡಿಪುಡು ನಡತಿನ ಪ್ರೀಮಿಯರ್ ಪ್ರದರ್ಶನಲೆಡು ಸಿನಿಮಾ ತೂಯಿನ ಕುಲೆಡ್ಡೆ ಅಭಿಪ್ರಾಯ ತಿರಿಪಾದಿರು. ತುಳು ಸಿನಿಮಾ ರಂಗದ ಹಿರಿಯ ಕಲಾವಿದರು ಬೊಕ್ಕ ತಾಂತ್ರಿಕ ಕೂಟದ ಸಾಕಾರುಡು ಎಡ್ಡೆ ಗುಣಮಟ್ಟುಡು ಸಿನಿಮಾ ತಯಾರು ಮಲ್ದ ಅಂದು ಪಂಡ್ಯರ. ಸೊ ಇಲ್ಲಿ ಬಂದಾಗ ನಾನು ಯಾವ ಕನ್ಸಿಟ್ಕೊಂಡು ಬಂದು ನೆನ್ನೆ ಅಂತೂ ನನ್ಸಾಗೋಯ್ತು ಆ ಕನ್ಸಿನದು ಇಂಚ ಒಬ್ಬ ಇಂಕ್ಲು ಸ್ಟಾರ್ಟ್ ಮಾಡ್ತೀನಿ ಒಂಜಿ ಎಲ್ಲಿಯ ಸಿನಿಮಾ ಮಲ್ಪಗ ಬಂದು ಮಾತ ಆರ್ಟಿಸ್ಟ್ ಐತೆ ರೈಟ್ ಅವು ಮಲ್ಲ ಸರ್ ಇವಾಲ ಈಗ ತಮಾಷೆ ಮತ್ತು ಸುಟ್ಟೆ ಕಾಪಿ ಕಡ್ ಸರ್ ಕಾರ್ಖಾನೆ ಬಿಟ್ಟಾಗ ನಮಗೆ ಅಂತ ಸತ್ಯಗೂ ಹಾಗೆ ಆಗ್ತಾ ಇತ್ತು. ನಮಗೆ ಶೂಟಿಂಗ್ ಮುಗಿಸ್ಕೊಂಡು ನಾವು ಆಚೆ ಬರುವಾಗ ಒಂದು 20 ಗಾಡಿಗಳು ನಿಂತಿರ್ತಿತ್ತು. ಕಾರ್ಖಾನೆ ಬಿಟ್ಟಾಗ ಎಲ್ಲ ಆಚೆ ಹೇಗೆ ಬರ್ತದೆ ಆ ಥರನೇ ಇರ್ತಿತ್ತು ನಮ್ಮ ಸೆಟ್. ಗೋಲ್ಡನ್ ಸ್ಟಾರ್ ಗಣೇಶ್ ಪಾತ್ರದ ತುಳು ಭಾಷೆ ಬೊಕ ಕರಾವಳಿ ಸಂಸ್ಕೃತಿ ಮಿತ್ತದ ಅಭಿಮಾನುಡು ಈ ಸಿನಿಮಾ ತಯಾರು ಮಲ್ತದಿತ್ತದ ಹೊಸ ಪ್ರತಿಭೆನ ಒಟ್ಟುಗು ಹಿರಿಯ ಕಲಾವಿದರನ್ನು ಒಂಜೇ ವೇದಿಕೆಡು ಒಟ್ಟು ಸೇರೈನವು ಸಿನಿಮಾದ ವಿಶೇಷತೆ ಆದೊಂದು ಪಂಡ್ಯರ. ಇಲ್ಲಿ ನಮ್ಮಲ್ಲಿ ನಾಟಕ ತುಂಬ ಚೆನ್ನಾಗಿರುತ್ತೆ ಅಂತ ಅವಾಗ ಕಾಪಿಕಡ್ ಸರ್ ನಿಮ್ಮ ಬಗ್ಗೆ ಭಾಳ ಮಾತಾಡೋರು, ಪಡೀಲ್ ಅವ್ರ ಬಗ್ಗೆ ಮಾತಾಡೋರು, ಬೋಳಾರ್ ಸರ್ ಅವ್ರ ಬಗ್ಗೆ ಮಾತಾಡೋರು, ವಾಮಂಜೂರ್ ಸರ್ ಬಗ್ಗೆ ಮಾತಾಡೋರು. ಸರ್ ನಮ್ಮಲ್ಲಿ ಮೇಷ್ಟ್ರು ಕಾಮಿಡಿ ನೋಡಬೇಕು ಅನ್ನೋರು. ಸೊ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಸಿನಿಮಾಲಿ ಮಾಡಿರೋದು ನನಗೆ ಬಹಳ ಹೆಮ್ಮೆ ಸರ್. ಇದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀವು ಗಣೇಶ್ ಸರ್ ಅಂದಾಗ ನಾನು ಒಳಗೆ ಚರ್ಕ್ ಅಂತ ಇರುತ್ತೆ. ಸರ್ ನೀವು ನನಗೆ ಸರ್, ನಾನು ನಿಮ್ಗೆ ಸರ್ ಅಲ್ಲ, ನಾನು ನಿಮ್ಮ ಮಗನ ಥರ ಅಂತ ನಾನು. ಬಿಕಾಸ್ ಕಲಾವಿದರಾಗಿ ಕಲೆಗೆ ತಾವೆಲ್ಲ ಮಾಡಿದಂತಹ ಸೇವೆ ಇದೆಯಲ್ಲ ಸರ್, ಅದು ಅದ್ಭುತ. ಅದನ್ನು ಬರೀ ಮಾತಲ್ಲಾಗಲಿ ಡೈಲಾಗಲ್ಲಾಗಲಿ ಹೇಳೋಕ್ಕಾಗಲ್ಲ. ಅಷ್ಟು ಸೇವೆನ ನೀವು ತುಳು ಕಲೆಗೋಸ್ಕರ ಮಾಡಿದ್ದೀರಿ ಸರ್. ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲ ನಮ್ಮ ಸಿನಿಮಾಲ್ ಮಾಡಿರೋದು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಲಾವಿದರು ಬೊಕ ನಿರ್ದೇಶಕರು ಡಾಕ್ಟರ್ ದೇವದಾಸ ಕಾಪಿಕಾಡ್ ಪಾತಿರ್ದು ಪಿಕ್ಚರ್ ತುಳು ಸಿನಿಮಾ ರಂಗುಗು ಬೊಕ್ಕೊಂಜಿ ಎಡ್ಡೆ ಕೊಡುಗೆ ಆಯ್ರೈತದ ನಾಯಕ ನಟಿ ನಿತ್ಯ ಪ್ರಕಾಶ್ ಬಂಟ್ವಾಳದರ್ನ ಅಭಿನಯ ಪ್ರೇಕ್ಷಕರನ್ನ ಗುಮನ ಒಯ್ಪುಂಡು ಪನ್ಪುನ ವಿಶ್ವಾಸ ಉಂಡೊಂದು ಪಂಡ್ಯರ. ಕಲಾವಿದರು ಬಂದರೆ ಪ್ರತಿಯೊಂದು ಏನೊಂದು ಮತ್ತೊಂದು ಈ ಬೆಳವಣಿಗೆ ಭಾರಿ ಎಡ್ಡೆ ಬೆಳವಣಿಗೆ, ಅದಕ್ಕೆ ಉಜ್ವಲ ಭವಿಷ್ಯ ದೇವರು ಕೊಡಲಿ, ನಿಮಗೆ ಉಜ್ವಲ ಭವಿಷ್ಯ ಕೊಡಲಿ. ನಿತ್ಯ ಪ್ರಕಾಶ್ ತುಳುನಾಡಿಗೆ ಒಂದು ನಾಯಕ ನಟ, ಇನ್ನೊಬ್ಬರ ಸೇರ್ಪಡೆಯಾಗಿದೆ, ಬಹಳ ಸಂತೋಷ. ಜೊತೆಗೆ ಇದರಲ್ಲಿ ಅಭಿನಯ ಮಾಡಿದ ಅಭಿನಯ ಬಂದಿನ ಮಾತೆಲ್ಲ ಎಂಕುಲನೇ ಇಲ್ಲದ ಪಿಕ್ಚರ್ ಕೆಲಸ ಮಾಡಿದೆ. ನಿತ್ಯ ಪ್ರಕಾಶ್ ಬಂಟ್ವಾಳ ಬೊಕ ಅಮೃತ ಮುಖ್ಯ ಭೂಮಿಕೆ ಹಿಡಿತದ. ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಟೇಲ್, ಭೋಜರಾಜ ವಾಮಂಜೂರು, ಅರವಿಂದ ಬೊಳ್ಳಾರ್, ಪುಷ್ಪರಾಜ ಬೊಳ್ಳಾರ್ ಬೊಕ ಅರ್ಜುನ್ ಕಾಪಿಕಾಡ್ ಮುಖ್ಯ ಕಲಾವಿದರಾದುಲ್ಲೇರ. ಸಿನಿಮಾಗು ಸಂತೋಷ್ ರೈ ಬೊಕ ಚಂದ್ರಶೇಖರ್ KS ವಿಡಿಯೋಗ್ರಫಿ ಮಲ್ತದಿತ್ತದ. ಸ್ಯಾಮ್ಯುಯಲ್ ಅಬಿ ಸಂಗೀತ ಸಂಯೋಜನೆ ಮಲ್ದೇರ. ಪಿಕ್ಚರ್ ಸಿನಿಮಾದ ನಾಯಕಿ ನಿತ್ಯ ಪ್ರಕಾಶ್ ಬಂಟ್ವಾಳ, ನಾಯಕಿ ಅಮೃತ, ಭೋಜರಾಜ ವಾಮಂಜೂರು, ಅರ್ಜುನ್ ಕಾಪಿಕಾಡ್, ಸ್ಯಾಮ್ಯುಯಲ್ ಅಬಿ ಇಂಚ ಸಿನಿಮಾ ಕೂಟದಕ್ಲು ಸುದ್ದಿ ಕೊಟ್ಟುಡಿತ್ತೇರು. ರಾಷ್ಟ್ರೀಯ ರಾಜಮಾರ್ಗ BC ರೋಡ್ ಅಡ್ಡ ಹೊಳೆತ ಕಲ್ಲಡ್ಕ ಮೇಲ್ಸಂಕದ ಕಾಮಗಾರಿ ಡಿ ಮುಗಿತಂಡು ಅಂಡ ಕಾಮಗಾರಿ ಮುಗಿಂಡಲ ಬಡ್ಸ ಬನ್ನಗ ಮಾರ್ಗದ ಮಿತ್ತು ಅವಲವಲು ನೀರು ಉಂತ ನೀಡಿದವರ ಗಾಡಿ ಬಿಡ್ಪನಕ್ಲಿಗೆ ಭಾರಿ ಉಪದ್ರ ಆವಣದುಂಡೊಂದು ದೂರು ಕೇಂದ್ರ ಬೈದಂಡು. ರಾಷ್ಟ್ರೀಯ ರಾಜಮಾರ್ಗ BC ರೋಡ್ ಅಡ್ಡ ಹೊಳೆತ ಕಲ್ಲಡ್ಕ ಮೇಲ್ಸಂಕದ ಕಾಮಗಾರಿ ಡಿ ಮುಗಿತಂಡು ಅಂಡ ಕಾಮಗಾರಿ ಮುಗಿಂಡಲ ಬಡ್ಸ ಬನ್ನಗ ಮಾರ್ಗದ ಮಿತ್ತ ಅವಲವಲು ನೀರು ಉಂತ ನೀಡಿದವರ ಗಾಡಿ ಬಿಡ್ಪನಕ್ಲಿಗೆ ಭಾರಿ ಉಪದ್ರ ಆತಂಡು. ಈ ಬಗೆಟ್ ಸಾರ್ವಜನಿಕರಿಡ್ದು ದೂರು ಕೇಂದ್ರ ಬರೋನುಂಡು. ರಾಜಮಾರ್ಗದ ದಿಂಜ ಕಡೆಟ್ಟು ಬಡ್ಸದ ನೀರು ಸರಾಗ ಅದು ಪರಿತು ಪೋವಂದೆ
ಮಾರ್ಗಕ್ಕಿದು ತಂಚಾದಿತ್ತದ ಅಪಘಾತದ ಪೋಡಿಗೆ ದಿನೋಡ್ದಿನ ಹೆಚ್ಚೊಂದೊಂದೊಂದು ಊರ್ದಾಗ್ಲು ದೂಡ್ದೇರ ಬಾರಿ ವರ್ಷದ ಪಗ ಮಾರ್ಗದ ಮಿತ್ತ ನೀರೇರ್ಕದು ಪುನೇರ್ದವರ ರಭಸಡು ಸಂಚಾರ ಮಲ್ಪನ ಲಾರಿಲು ಬೊಕ್ಕ ಬೇತೆಗಾಡಿಲು ಮಾರ್ಗದ ರಡ್ಡ ಮೀಕ್ಲ ನೀರಟ್ಟವ ಇಂದಿರ್ದವರ ರಡ್ಡ ಚಕ್ರದ ಗಾಡಿಲಿನ ಬೊಕ್ಕ ಕಾರ್ ಸೇರ್ನಂಚ ಬೇತೆಗಾಡಿದ ಡ್ರೈವರ್ಲೆಗ್ ಉಪದ್ರವನುಂಡು ನೀರು ರಭಸಡು ರಟ್ಟು ನೀಡ್ದವರ ಡ್ರೈವರ್ಲೆನ ಕಣ್ಣಿಗೆ ಅಡ್ಡಿ ಹೊಂದಿತದ ಅಪಘಾತ ಆಪುನ ಸಾಧ್ಯತೆ ಹೆಚ್ಚೊಂದುಂಡೊಂದು ಸಾರ್ವಜನಿಕರು ಪೋಡಿಗೆ ತೆರಿಪಾದಿರ ಬಡ್ಸದ ನೀರು ಸರಾಗಾದ ಪರಿತು ಪೋಯರ ಅಗತ್ಯವಾಯಿನ ಉಳಚರಂಡಿ ವ್ಯವಸ್ಥೆ ಸರಿಯಾದ ಕಾರ್ಯಮಲ್ಪಂದಿನ ಒಬ್ಬಕ ರಾಜಮಾರ್ಗ ಕಾಮಗಾರಿ ವೈಜ್ಞಾನಿಕ ರೀತಿ ಆವಂದಿನವು ಸಮಸ್ಯೆಗೆ ಕಾರಣ ಅಂದು ಊರ್ದಕ್ಲು ದುಡ್ದೇರ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರದ ಅಧಿಕಾರುలు ಈ ಕ್ಷಣೊಟೆ ಕಲ್ಲಡ್ಕ ಮೇಲ್ಸಂಕದ ಸಮಸ್ಯೆలను ಪಿಂದದ ನೀರೇರ್ಕುನ ಜಾಗೆలను ಗುರ್ತಮಲ್ತದ ಕಾಮಕಾರಿ ಕೈಕದ ತೊನ್ನಂಚ ನಿರ್ದೇಶನ ಕೊರಡು ಅಪಘಾತಲು ಆಪನೆ ತುಂಬಿಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಲ್ತು ಕೊಡದು ಗಾಡಿ ಬುಡ್ಪನಕ್ಲನ ಬಚಾವುಗೂ ಒತ್ತು ಕೊರಡೊಂದು ಸಾರ್ವಜನಿಕರು ಒತ್ತಾಯ ಮಲ್ದೇರ. ಮಳೆ ಬಂದು ತುಂಬ ಹೊತ್ತಾಯಿತು ನೋಡಿ, ನೀರು ನಿಂತು ತುಂಬ ಕಷ್ಟ ಆಗ್ತಿದೆ. ಬರುವ ಟೂ ವೀಲರ್ಗಳಿಗೆ ತುಂಬ ಕಷ್ಟ ಆಗ್ತಿದೆ. ದೊಡ್ಡ ದೊಡ್ಡ ಲಾರಿಗಳ ವಾಹನಗಳೆಲ್ಲ ಚಿಕ್ಕ ಲಾರಿಗೆ ಆಗ್ತದೆ. ಇದೊಂದು ತುಂಬ ಅವೈಜ್ಞಾನಿಕವಾದ ಕಾಮಗಾರಿಗಳಾಗ್ತದೆ. ಇದನ್ನೇನಾದರೂ ಅಧಿಕಾರಿಗಳು ಆದಷ್ಟು ಬೇಗ ರಿಪೇರಿ ಮಾಡುವಂಥ ಕೆಲಸ ಮಾಡಬೇಕಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಇಲ್ಲಿ ಮಂಗಳೂರು ಪುತ್ತೂರು ರಾಷ್ಟ್ರೀಯ ಹೆದ್ದಾರಿ ಅಂದರೆ ಕಲ್ಲಡ್ಕದಿಂದ ಸ್ವಲ್ಪ 1 ಕಿಲೋಮೀಟರ್ ಮುಂದೆ ಈ ಫ್ಲೈಓವರ್ ಸ್ಟಾರ್ಟಿಂಗಲ್ಲಿ ಮಳೆ ಬಂದರೆ ಪೂರ್ತಿ ನೀರೆಲ್ಲ ಬಂದಲ್ಲಿ ಸ್ಟಾಕ್ ಆಗ್ತದೆ. ರಸ್ತೆ ಮಧ್ಯದಲ್ಲಿ ಗಾಡಿಗಳು ಬಂದರೆ ಆಕ್ಸಿಡೆಂಟ್ ಆಗುವಂಥ ಗ್ಯಾರಂಟಿ. ಅಂಥ ನೀರಲ್ಲಿ ಉಂಟು, ಗಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ. ಇದನ್ನು ಏನಾದರೂ ಒಂದು ಸರಿಯಾದ ವ್ಯವಸ್ಥೆ ಅಧಿಕಾರಿಗಳು ಮಾಡಬೇಕು. ಕರೀನಾ ಮೂಜಿ ವರ್ಷಲೆಡು ಪೆರುವಾಯಿ ಗ್ರಾಮಗೂ 2 ಕೋಟಿ 89 ಲಕ್ಷ ರೂಪಾಯಿ ಅನುದಾನ ಕೊಡ್ತಾಂದು ಪುತ್ತೂರು ಶಾಸಕರು ಅಶ್ವಕ್ ಕುಮಾರ್ ರೈ ಪಂತೆರ ಗ್ರಾಮಡು 1 ಕೋಟಿ 40 ಲಕ್ಷ ರೂಪಾಯಿ ಖರ್ಚಿಡು 18 ಕಾಮಗಾರಿಗಳಿಗೆ ಶಿಲಾನ್ಯಾಸ ಮಲ್ತದಾರು ಪಾತಿರಿಯರ. ಬಂಟ್ವಾಳ ತಾಲೂಕದ ವಿಟ್ಲ ಪಿರುವಾಯಿ ಗ್ರಾಮಡು 1 ಕೋಟಿ 40 ಲಕ್ಷ ರೂಪಾಯಿ ಖರ್ಚಿಡು ಒಟ್ಟು 18 ಕಾಮಗಾರಿಗಳಿಗೆ ಊರ್ದ ಶಾಸಕರ ಅಶ್ವಕ್ ಕುಮಾರ್ ರೈ ಶಿಲಾನ್ಯಾಸ ಮಲ್ತೆರ. ಕಾರ್ಯಕ್ರಮದ ಪುರ್ತುಡು ಶಾಸಕರ ಪಾತ್ರದ ಕರೀನಾ ಮೂಜಿ ವರ್ಷಲೆಡು ಪೆರುವಾಯಿ ಗ್ರಾಮಗೂ 2 ಕೋಟಿ 89 ಲಕ್ಷ ರೂಪಾಯಿ ಅನುದಾನ ಕೊಡ್ತಾ ಅಂದು ಪಂಡ್ಯರ. ಏರೆಗಾಂಡಲ ಅಕ್ರಮ ಸಕ್ರಮ ಸೊನ್ಪತ್ನಾಲು ಸೇತಂಡ ಕುರ್ಲೆ ಐನು ಮಲ್ತು ಕೊರ್ಪ ಅಂದು ಪಂಡ್ಯರ. ಪೆರುವಾಯಿ ಗ್ರಾಮದ ಮುಚ್ಚಿರಪ್ಪದ ಶೇಡಿಗುರಿ ಮಾರ್ಗ ಅಭಿವೃದ್ಧಿ ಬೊಕ್ಕ ಪೆರುವಾಯಿ ಗ್ರಾಮದ ಅದೇಂಜಿಗುರಿ ಮಾರ್ಗ ಅಭಿವೃದ್ಧಿಗೆ ಶಾಸಕರು ಅಶೋಕ್ ಕುಮಾರ್ ರೈ ಶಿಲಾನ್ಯಾಸ ನಡಪಾಯರ. ಕೆಪಿಸಿಸಿ ಪ್ರಧಾನ ಕಾರ್ಯಂತರ MS ಮಹಮ್ಮದ್, ಬ್ಲಾಕ್ ಗುರ್ಕಾರ್ಯರ ಪದ್ಮನಾಭ ಪೂಜಾರಿ, ಗ್ರಾಮ ಪಂಚಾಯತ್ ತುಂಬುದ ಗುರ್ಕಾರ್ದಿ ಸೆಬಿಸ ಪಿರುವಾಯಿ ಬೊಕ್ಕ ನಾಯಕರ ಪಕ್ಷದ ಕಾರ್ಯಕರ್ತರ ಪಲದೆ ತೊನ್ನ ರಿಕ್ಷಾ ಡ್ರೈವರ್ಲು ಕಾರ್ಯಕ್ರಮ ಇಟ್ಟರ. ಬಗ್ಲೆ ಪಿಕ್ಕಾಸೆ ಬಗ್ಗೊಡತಾ ಇವ್ರು ಬಗ್ಲೆ ಬಗ್ಗಿಟ್ಟು ಫೋಟೋ ನೋಡಿ ಅಯ್ಯೋ ಅಯ್ಯೋ ಎಮ್ಮೆಲ್ಲ ಮಾಡಿ ಇತ್ತ ಕತ್ತರಿದ್ದಾರೆ ಎಂದು ಅದು ಹೋಗ್ತಾನೆ ಬಡ ಏನು ಅಂದೆ ಸತ್ಯ ಅಕ್ಷರದ ಬೆಳಕು ಹರಡಿದ ಸಂಭಾವಿತರು ಬಡದಿನರ ನೋವು ಮರೆಸುವ ಯೋಗಿಯು ಪ್ರೀತಿಯ 10 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗುದ್ದಲಿ ಕೆಲಸ ಮಾಡುವ ಬರೋಟಗಿದ್ದಾರೆ. 2 ಕೋಟಿ 88 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದೇವೆ. ಇನ್ನು 2 ವರ್ಷದಲ್ಲಿ ಒಂದಷ್ಟು ಬೇಡಿಕೆಗಳಿಗೆ ಸುಮಾರು 1.5-2 ಕೋಟಿ ರೂಪಾಯಿಯಷ್ಟು ಬೇಡಿಕೆಗಳು ನಮಗೆ ಬಂದಿದೆ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈ ದೈವಸ್ಥಾನಕ್ಕೆ ಈ ವರ್ಷದ ಬಜೆಟ್ನಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೂಡ ಇಟ್ಟಿದ್ದೀವಿ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಕೊಡುವಂಥ ಕೆಲಸವನ್ನು ಜನರ ಒಮ್ಮತವನ್ನು ಪಡ್ಕೊಂಡು ಮುಂದಿನ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ನಿಮ್ಮ ಈ ಭಾಗದಲ್ಲಿ ಯಾರಾದರೂ ಅಕ್ರಮ ಸಕ್ರಮ 94C 94CC ಇದ್ದರೆ ದಯಮಾಡಿ ಇದನ್ನು ಕೊಡುವಂಥ ಕೆಲಸವನ್ನು ಮಾಡಿ. ನೀವು ಕಾಂಗ್ರೆಸ್ BJP ಅಂತ ನೋಡಬೇಡಿ. ಇನ್ನು 2 ವರ್ಷದ ಅವಕಾಶ ಇದೆ. ಪಕ್ಷಾತೀತವಾಗಿ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ.
ಬದ್ರುಲ್ ಹುದಾ ಜುಮ್ಮಾಪಳ್ಳಿ ಕಾಂಜಲಕೋಡಿ ಬೊಕ್ಕ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಒಟ್ಟು ಸೆರಿಗಿಡ ಕುಡ್ಲದ ಎಜೆ ಆಸ್ಪತ್ರೆದ ನೆತ್ತೆರ್ ನಿಧಿತ ಜತೆ ಸೆರಿಗಿಡ ಸಾರ್ವಜನಿಕ ನೆತ್ತೆರ್ದಾನ ಶಿಬಿರ ಐತಾರ ನಡತಂಡ ಬದ್ರುಲ್ಲಾ ಹುದಾ ಜುಮ್ಮಾಪಳ್ಳಿ ಕಾಂಜಲಕೋಡಿ ಬೊಕ್ಕ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಒಟ್ಟು ಸೆರಿಗಿಡ ಕುಡ್ಲದ ಎಜೆ ಆಸ್ಪತ್ರೆದ ನೆತ್ತೆರ್ ನಿಧಿತ ಜತೆ ಸೆರಿಗಿಡ ಸಾರ್ವಜನಿಕ ನೆತ್ತೆರ್ದಾನ ಶಿಬಿರ ಐತಾರ ಅಟಣೆ ಮಲ್ತದಿತ್ತೆರ ಊರದ ಖತೀಬೆರ್ ಬಹು ಅನ್ವರ್ ಫೈಸಿ ಉಸ್ತಾದ್ ಪ್ರಾರ್ಥನೆಡ್ ಶಿಬಿರಗು ಚಾಲನೆ ಕುರಿಯರ ಗ್ರಾಮದ ಬೇತೆ ಬೇತೆ ಸಂಘ ಸಂಸ್ಥೆಲನ ಪದಾಧಿಕಾರಿಗಳು ಜವನಿರು ಸಾಮಾಜಿಕ ಕಾರ್ಯಕರ್ತರು ಬೊಕ್ಕ ಸಾರ್ವಜನಿಕರ ಶಿಬಿರಡು ನೆತ್ತೆರು ಕೊಡ್ದು 85 ಯೂನಿಟ್ ನೆತ್ತೆರು ಒಟ್ಟು ಸೇರಾಯರ ಜಕಾರಿಯ ಕೊಡಿ ಒಟ್ಟು ಗುರ್ಕಾರ್ಮೆ ವಹಿಸ್ತಿತ್ತೆರ ಮರ್ಯಾದೆ ಗುರ್ಕಾರ್ಯರು MH ಮೊಯ್ದೀನ್ ಹಾಜಿ ಪಾತಿರ್ದ ನೆತ್ತಿರ್ದಾನ ಜೀವೋರಿ ಪವನ ಶ್ರೇಷ್ಠ ಸೇವೆ ಆದಿತ್ತದ ಸಮಾಜಡು ಇಂಚಿನ ಸೇವಾ ಕಾರ್ಯಲು ಬುಡಂದೆ ನಡಪಡೊಂದು ಪಂಡಿರ ಡಾಕ್ಟರ್ ಗೋಪಾಲಕೃಷ್ಣ ಮಲ್ಲವಿನರಾದ ಪಾತಿರಿಯರ ಬದ್ರುಲ್ಲಾ ಹುದಾ ಜುಮ್ಮಾಪಳ್ಳಿದ ಒತ್ತು ಗುರ್ಕಾರ್ಯರ ಅಬ್ದುಲ್ ಲತೀಫ್ ಕಾರ್ಯಂತರ ಮುಸ್ತಾಫಾ ದುಂಬುದ ಗುರ್ಕಾರ್ಯರ ಅಹಮದ್ ಬಾವಾ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಸಂಸ್ಥೆದ ಮಜೀದ್ ಅಮ್ಮುಂಜೆ ಅಬ್ದುಲ್ ಸತ್ತರ್ ಫಾರೂಕ್ ಮನಾಲ್ ಸಭಾಲಿಸಿಟ್ಟಿದ್ದರು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಕಾರ್ಯತೋವನ್ನಾರ ನಿಜಾಮ್ ತೋಕೂರು ನೆತ್ತೆಡ್ತಾನ ಕ್ಷೇತ್ರಡು ಕೊರೊಂದುಪ್ಪನ ಸೇವೆಯನ್ನು ಗುರ್ತ ಮಲ್ತದ ಸಮ್ಮನದ ಮರ್ಯಾದೆ ಮಲ್ತೆರ ಮೊಹಮ್ಮದ್ ಅನಸ್ ಎಕೆ ರಿಯಾಜ್ ಕಾರ್ಯಕ್ರಮ ಇಟ್ಟೆರ ಸೇವಾ ಸಪ್ತದಲ್ಲಿ ಕೊಡು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜೈ ಶ್ರೀರಾಮ್ ಶಾಖೆ ಕುಂಟಲಪಲ್ಕೆ ಬಂಟ್ವಾಳ ಪ್ರಖಂಡದ ನಿಲೆಟ್ ಆಶ್ರಮದ ಹಿರಿಯ ಜೀವಲಿನ ಒಟ್ಟುಗು ನಮ ಪಂಪನ ಕಾರ್ಯಕ್ರಮ ನಡೆತಂಡ ಸೇವಾ ಸುರಕ್ಷಾ ಸಂಸ್ಕಾರ ಪಂಪನ ಉದ್ದೇಶದಂಚ ಸೇವಾ ಸಪ್ತದಲ್ಲಿ ಕೊಡು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜೈ ಶ್ರೀರಾಮ್ ಶಾಖೆ ಕುಂಟಲ್ಪಲ್ಕೆ ಬಂಟ್ವಾಳ ಪ್ರಖಂಡದ ನಿಲೆಟ್ ಆಶ್ರಮದ ಹಿರಿಯ ಜೀವಲಿನ ಒಟ್ಟುಗು ನಮ ಪಂಪನ ಕಾರ್ಯಕ್ರಮ ನಡಪಾದಿತ್ತೆರ ಆಶ್ರಮದ ಮುಖ್ಯಸ್ಥರ ಸಂತೋಷ್ ಶೆಟ್ಟಿಯರಿಗೆ ಭಾರತ ಮಾತೆನ ಪಟ ಕೊಟ್ಟು ಮರ್ಯಾದೆ ಮಲ್ತೆರ ಆಶ್ರಮದ ಹಿರಿಯರಿಗೆ ಅಂಗಿ ಕುಂಟು ದುಸ್ತು ಕೊಡ್ದು ಮರ್ಯಾದೆ ಮಲ್ತೆರ ವಿಶ್ವ ಹಿಂದೂ ಪರಿಷತ್ ಗುರುಕಾರ್ಯರ ಪ್ರಸನ್ನ ಕುಮಾರ್ ರೈ ಸಂತೋಷ್ ಸರಪಾಡಿ ಅಶೋಕ್ ಶೆಟ್ಟಿ ಸರಪಾಡಿ ಇಂಚ ಪಾಕ ಜನ ನಾಯಕಿರಿತ್ತೆರ ದೇವಸ್ಥಾನ ಸಂರಕ್ಷಣಾ ಸಮಿತಿ ಕೊರ್ನ ಭಿನ್ನೈಪುದಂಚ ಸಭೆಲೇತದ ಚರ್ಚೆ ಮಲ್ತದ ಭಕ್ತರನ ಗುಮನೋ ಕನತದ ಮಾರ್ಗ ಮಲ್ಪನ ತೀರ್ಮಾನಗು ಬೈದನಂದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಈಶ್ವರ ಭಟ್ ಪಂಜಿಗುಡ್ಡೆ ಪಂತೆರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಾಲಯನ ಜೀರ್ಣೋದ್ಧಾರ ಸಮಿತಿಯ ಗುರುಕಾರ್ಯರು ಶಾಸಕರಾದ ಪುನಃ ಅಶೋಕ್ ಕುಮಾರ್ ರೈ ಮಾರ್ಗದರ್ಶನಡು ಭಕ್ತರನ ಸಾಕರದೊಟ್ಟುಗು ವ್ಯವಸ್ಥಿತ ರೀತಿಯ ನಡಪಾವನ್ನೊಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಈಶ್ವರ ಭಟ್ ಪಂಜಿಗುಡ್ಡೆ ಮಾಹಿತಿ ಕುರಿಯರ ದೇವಸ್ಥಾನಡು ಸ್ವರ್ಣ ಮುಚ್ಚಿಗೆಗೆ ತೊಡ್ತೆಗೆ 300 ಗ್ರಾಂ ನುಡ್ದಲ ಹೆಚ್ಚ ಬಂಗಾರ ಸಮರ್ಪಣೆ ದೇಣಿಗೆ ಸಮರ್ಪಣೆ ನೈ ಸೇವೆ 8ನೇ ಅಭಿಷೇಕ 40 ಲಕ್ಷ ರೂಪಾಯಿ ಬೆಲೆದ ಅರಿ ಸಮರ್ಪಣೆ ಶಿಲಕಲ್ಲದ ಕಟ್ಟೆಲೆನ್ ಕಟ್ಟುನ ಕಾರ್ಯ ನಡೆತುದಂಡು ನುಪ್ಪು ಪ್ರಸಾದ ಪಟ್ಟುನವುಲ ಪೊರ್ಲ ಗಂಟೆಡು ನಡ್ತೊಂದಿತ್ತದ ಕನಕ್ ಗ್ಯಾಸ್ ಕಮ್ಮಿ ಖರ್ಚು ಕಮ್ಮಿ ಮಲ್ಪರೆ ಸ್ಟೀಮ್ ವ್ಯವಸ್ಥೆಲ್ಲ ಮಲ್ದಾಂದಾರು ಪಂಡ್ಯರ ದೇವಸ್ಥಾನದ ರಥಬೀದಿ ಸಂಚಾರುಗೇರ್ಲ ಪೋಪುನಂಚ ಉಪ್ಪು ನೀಡಿದವರ ಕೈಕಂಜಿ ಕಣ್ಣುನ ಕಜವುಪಾಡ್ನ ಗಾಡಿಲೆ ನುಂತವನ ಆಂಬ್ಯುಲೆನ್ಸ್ ಲೆಡ್ ಮರಣ ಕೊನುಪಿನ ಇಂಚಿತ್ತಿ ಕಾರ್ಯಲೆಗ್ ಮೂಕದ ಬಲ್ಲು ಪಾಡೊಂದು ದೇವಸ್ಥಾನ ಸಂರಕ್ಷಣಾ ಸಮಿತಿ ಕೊರ್ನ ಭಿನ್ನೈಪದಂಚ ಸಭೆಲೆತ್ತದ ಚರ್ಚೆ ಮಲ್ತದ ಭಕ್ತರನ ಗುಮನೋ ಕನತದ ಮಾರ್ಗ ಮಲ್ಪನ ತೀರ್ಮಾನಗು ಬೈದಂಡ ಮಿತ್ತಗ ದೇವಸ್ಥಾನದ ರಕ್ಷಣದ ದಟ್ಟಿಡು ಕ್ಷೇತ್ರದ ಪಿದೆಂಗಣಗು ಗೋಡೆ ಕಟ್ಟುನ ಗೇಟ್ ಮಲ್ಪನ ಕಾರ್ಯ ನಡಪರೆ ಉಂಡು ಒಟ್ಟುಗು 4 ಕೋಟಿ ರೂಪಾಯಿ ಖರ್ಚಿಡು ತೋಡುಗು ತಡೆಪು ಗೋಡೆ ಕಟ್ಟಿನಿಡ್ದವರ ಅಲ್ಪಲ್ಪ ಜಾಗಿ ಒರಿದಂಡ ಇತ್ತ ಅಭಿವೃದ್ಧಿದ ಬಗೆಟ್ ಅನವಸ ದೂರು ಪಾಡೊಂದಿತ್ತದ ಇಂದ ತಪ್ಪಿರೋ ಭೂಮಾಫಿಯ ಉಂಡಾಂದು ಸಂಶಯ ಮೂಡೊಂದುಂಡು ಮಾತಲ ಇತ್ತ ನಿಯಮದಂಚ ನಡ್ತೊಂದಿತ್ತದ ಸಂಶಯಲು ಇತ್ತಂಡ ಮಾಹಿತಿ ಹಕ್ಕಡು ದಾಖಲೆದ ತೊನಡು ಭಕ್ತಿರೋಗಿ ಅಪಪ್ರಚಾರಲಿಗೆ ಕಿವಿಕೊರಿಯರ ಬಲ್ಲೆಂದು ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಪಂಡ್ಯರ ಆಗಸ್ಟ್ 15 ಬೊಕ್ಕ ಟೆಂಡರ್ಲಿತ್ತದ ಹೊಸ ಸಭಾಭವನಗೂ ಶಿಲಾನ್ಯಾಸ ನಡಪರೆ ಇತ್ತದ ಹಂತ ಹಂತಾದ ಅಭಿವೃದ್ಧಿ ಕಾರ್ಯಲು ಅನುಷ್ಠಾನ ಆದ ಬ್ರಹ್ಮಕಲಶ ನಡಪರೆ ಉಂಡೊಂದು ಶ್ರೀಧರ ಭಟ್ ಪಂಜಿಗುಡ್ಡೆ ಪಂಡ್ಯರ ಅಶೋಕ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಇವತ್ತು ವ್ಯವಸ್ಥಿತ ರೂಪದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅನ್ನಪ್ರಸಾದ ವಿಷಯದಲ್ಲಿ ಇನ್ನು ನೋಡಿ, ಇವತ್ತು ವಾರದಲ್ಲಿ ದಿವಸಕ್ಕೆ 3,000-4,000 ಜನ ಅನ್ನಪ್ರಸಾದ ಸ್ವೀಕರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಮಹಾಲಿಂಗೇಶ್ವರ ದೇವಸ್ಥಾನ ಇತಿಹಾಸದಲ್ಲಿ 40 ಲಕ್ಷಕ್ಕಿಂತ ಹೆಚ್ಚು ರೂಪಾಯಿಯ ಅಕ್ಕಿಯನ್ನು ಭಕ್ತರು ನೀಡಿರುವುದು ಇದು ನಮ್ಮ ಸಮಿತಿ ಬಂದ ನಂತರ.
ಅದಲ್ಲದೆ ಎಷ್ಟೋ ಜನ ತುಪ್ಪ ಸೇವೆಯಾಗಿರ್ಬೋದು, ಎಳ್ಳೆಣ್ಣೆ ಅಭಿಷೇಕ ಇರ್ಬೋದು, ಇದನ್ನೆಲ್ಲ ಕಾರ್ಯಗತಗೊಳಿಸಿದ್ದು ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ. ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ದೇವಸ್ಥಾನದ ಈಗ ಸ್ವರ್ಣ ಕವಚ, ಮಹಾಲಿಂಗೇಶ್ವರನಿಗೆ ಒಂದು ಸ್ವರ್ಣ ಕವಚ ನಾವು ಅರ್ಪಿಸುವುದಂತೇಳಿ ವ್ಯವಸ್ಥಾಪನಾ ಸಮಿತಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಎಷ್ಟೋ ಭಕ್ತರು, 300 ಗ್ರಾಮಕ್ಕಿಂತಲೂ ಹೆಚ್ಚು ಭಕ್ತರು. ಈಗ ಕೆಲವು ಜನ ನನಗೆ 1 ಗ್ರಾಮವನ್ನು ಕೊಡಲಿಕ್ಕೆ ಕೂಡುವುದಿಲ್ಲ, 1 ಗ್ರಾಮ ಕೊಡಲಿಕ್ಕೆ ಕೂಡುವುದಿಲ್ಲ, 5,000 2,000 ರೂಪಾಯಿಯನ್ನು ಕೊಟ್ಟು ಇವತ್ತು 300 ಗ್ರಾಮಿಗಿಂತಲೂ ಗ್ರಾಮ ಚಿನ್ನ ಇವತ್ತು ದೇವಸ್ಥಾನಕ್ಕೆ ಭಕ್ತರಿಂದ ಬಂದಿದೆ. ಈಗ ನೋಡಿ, ಶಾಸಕರು ತಡೆಗೋಡೆಗೆ 4 ಕೋಟಿ ತಂದಿದ್ದಾರೆ, 3 ಕೋಟಿ ರಸ್ತೆಗೆ ತಂದಿದ್ದಾರೆ. ಆ ರಸ್ತೆ ರೆಡಿ ಉಂಟು, ರಸ್ತೆ ಇದು ಸರ್ವೆ ಕೆಲಸ ಪೂರ್ಣಗೊಂಡಿದೆ. ಇದೆಲ್ಲ ಆದ ನಂತರ ಈಗ ರಸ್ತೆ ಮಾಡುವುದಕ್ಕೆ ವಿರೋಧ ಇದೆ ಅಂತ ಹೇಳಿದರೆ ಯಾರು ಅಲ್ಲಿ ದನ ಕದೀತಾರೆ, ರಸ್ತೆ ಇದು ನಮ್ಮ ಹೆಣ ತಕೊಂಡು ಹೋಗ್ಲಿಕ್ಕೆಲ್ಲ ಆಂಬುಲೆನ್ಸ್ ಎಲ್ಲ ಹೋಗಿ ಬಿಡಬಾರ್ದಂತ ಹೇಳ್ತಾರೆ. ಅವರೇ ಇವತ್ತು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಇದು ನನ್ನ ಅಂದಾಜು ಇದು ಇದರಲ್ಲಿ ಭೂಮಾಫಿಯಾ ಕೈವಾಡ ಇದೆ ಅಂತೇಳಿ ನನಗೆ ಅನಿಸ್ತದೆ. ಯಾಕಂತ ಹೇಳಿದರೆ ಭಕ್ತರಾದರೆ ಅವರು ಮೊನ್ನೆ ಬರಬೇಡುವ, ಇದಕ್ಕೆ ಅಬ್ಜೆಕ್ಷನ್ ಹಾಕಬೇಡುವ? ಯಾರಾದರೂ ಒಂದು ಲೆಟರ್ ಕೊಟ್ಟಿದ್ದಾರೆ, ನಮ್ಮದು ರಸ್ತೆದು ಅಬ್ಜೆಕ್ಷನ್ ಉಂಟು, ಯಾಕೆ ಅಲ್ಲಿ ಇಂಜಿನಿಯರ್ ಬರುವಾಗ LED ತೋರಿಸಿ ಶಾಸಕರ ಮಧ್ಯಸ್ಥಿಕೆಯಲ್ಲಿ ಎಲ್ಲರೂ ಜೀರ್ಣೋದ್ಧಾರ ಸಮಿತಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರಿದ್ದು ಮಾಡುವಾಗ ಇವರು ಯಾಕೆ ಬರಲಿಲ್ಲ? ಕುಡ್ಲದ ಶಕ್ತಿನಗರುಡು ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಪಂಪನ ಶಾಲೆ ಆಗಸ್ಟ್ 8 ಲೋಕಾರ್ಪಣೆ ಆಯರುಂಡೊಂದು ಸಾನ್ನಿಧ್ಯ ಶಾಲೆದ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ ಶೆಟ್ಟಿ ಸುದ್ದಿಕುಟುಡು ತೆರಿಪಾದಿರು. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಶಾಲೆದ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ ಶೆಟ್ಟಿ ಕುಡ್ಲಡ್ ಸುದ್ದಿಕುಟುಡು ಮಾಹಿತಿ ಕೊಡದು ಶಕ್ತಿನಗರದ ಸಾನ್ನಿಧ್ಯ ಎತ್ವಾಸಿ ಸಾಮರ್ಥ್ಯದ ಜೋಕ್ಲೆನ ವಸತಿ ಶಾಲೆದ ಕೈತಲಿ ಇತ್ತ ಆಟಿಸಂ ಜೋಕ್ಲೆಗಾದ ಬೇತನೆ ವಿಶೇಷ ಶಾಲೆನ ಕಟ್ಟದಂಡ ಬೊಂಬೈದ ಅರ್ಜುನ್ ಶೆಟ್ಟಿ ಫೌಂಡೇಶನ್ದ ನೆಲೆಟ್ ಸಾನ್ನಿಧ್ಯ ಸಮೂಹ ಸಂಸ್ಥೆಲನ ಜತೆ ಸೇರಿಗಿಡ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಸ್ಕೂಲ್ ಪನ್ಪನ ಪುದರ್ಡ್ ತಾಪನೆ ಮಲ್ತಿನ ಈ ಶಾಲೆದ ಲೋಕಾರ್ಪಣೆ ಆಗಸ್ಟ್ 8 ನಡಪರುಂಡೊಂದು ಪಂಡಿರ. ಆಟಿಸಮ್ ಡಿಸಾರ್ಡರ್ದ ನರಳೊಂದುಪ್ಪುನ ಜೋಕ್ಲೆನ ಇಸೇಸ ಜೋಕ್ಲೆನ ಶಾಲೆಗೆ ಸೆಡ್ಸಾಯಿರ ಬಲ್ಲಿಂದ ವೈದ್ಯರು ಸಲಹೆ ಕೊರ್ಪೆರ ಅಂಚಾದ ಇಂಚಿನ ಜೋಕುಲು ಇಲ್ಲದಕ್ಲೆಗ್ ಮಲ್ಲಪುದೆ ಆಪಿರ ಇದಿಟ್ಟಿಡ ಆಟಿಸಮ್ ಜೋಕ್ಲೆಗಾದ ಬೇತನೆ ಶಾಲೆನ ತಾಪನೆ ಮಲ್ಪನ ಕನಕಟದಿತ್ತ 2024 ಬೊಂಬೈದ ಅರ್ಜುನ್ ಶೆಟ್ಟಿ ಫೌಂಡೇಶನ್ ತಾಪಕರ ಸುಧೀರ್ ಶೆಟ್ಟಿ ಸಾನ್ನಿಧ್ಯ ಸಂಸ್ಥೆಗೆ ಬನ್ನಗ ಈ ಸಂಗತಿ ನಟನ ಗುಮನುಗು ಕನತದಿತ್ತಂಡ ಆರು ಸಂತೋಷದಿಂದಕ್ಕೆ ಒಪ್ಪುದು ಶಾಲೆ ಕಟ್ಟೋಣ ಅದು ಉದಿಪನುಗು ಸಜ್ಜ ಆತನಂದು ಪಂಡ್ಯರ. ಅರ್ಜುನ್ ಶೆಟ್ಟಿಯರ್ನ ಜನ್ಮದಿನ ತಾನೇ ಆಗಸ್ಟ್ 8 ಲೋಕಾರ್ಪಣೆ ಹಾಕೊಂಡು ಉದಿಪನ ಲಿಸ್ಟ್ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿ ಮಂತ್ರಿ UT ಖಾದರ್ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಕಾರ್ಯಕ್ರಮಡು ಉಪ್ಪೇರಂದು ವಸಂತಕುಮಾರ ಶೆಟ್ಟಿ ಪಂಡ್ಯರ ಬೊಂಬೈದ ಸುಧೀರ್ ಶೆಟ್ಟಿ ಪಾತಿಡ್ದು ಆಟಿಸಮರ್ದ ನರಳುನ ಜೋಕ್ಲೆನ ಬದುಕಡು ಬೊಲ್ಪು ಮೂಡೋಡು ಪೋಷಕರನ ಕಣ್ಣಡು ಆಶಾಕಿರಣ ಬೊಲ್ಪು ಕೊರಡು ಜೋಕ್ಲಿಗೆ ಭರವಸೆ ಕೊರ್ಪುನ ಮಂದಿರ ಕಟ್ಟೋಡು ಅರ್ಜುನ್ ಶೆಟ್ಟಿ ನೆಂಪುದ ಶಾಶ್ವತ ಗುರ್ತಾವಡು ಪನ್ಪನ ಉದ್ದೇಶಡು ಈ ಶಾಲೆನ ತಾಪನೆ ಮಂದ ಅಂದು ಪಂಡ್ಯರ. ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ಗುರುಕಾರ್ಯರು ಮಹಾಬಲ ಮಾರ್ಲ ಪಣವದ ಗುರುಕಾರ್ಯರು ಜಗದೀಶ್ ಶೆಟ್ಟಿ ವಿಜಯ ಸುಧೀರ್ ಶೆಟ್ಟಿ ವೇಣುಬುಕ ಕಾಂಚಿ ಸುದ್ದಿ ಕೊಟ್ಟುಡಿದ್ದೇರ. ಈಗ ಸುಧೀರಣ್ಣ ದಂಪತಿಗಳು ಒಂದು ನಮ್ಮ ಕನಸನ್ನು ನೆನಸು ಮಾಡಿದ್ದಾರೆ. ನಾನೊಂದು ಕನಸು ಕಂಡಿದ್ದೆ, ಒಂದು ಥೆರಪಿ ಸೆಂಟರ್ ಮಾಡಬೇಕು ಅಂತ. ಅವ್ರು ಏನ್ ಆಗ್ಬೇಕು ಅಂತ ಕೇಳಿದಾಗ ತೆಗ್ದ ಬಾಯಿಗೆ ನಾನು ಹೇಳಿದೆ, ನಮ್ಗೊಂದು ಥೆರಪಿ ಸೆಂಟರ್ ಆಗ್ಬೇಕು ಅಂತ ಹೇಳಿಕೊಂಡು. ಅವ್ರು ಯಾವುದೇ ಮುಜುಗರ ಮುಚ್ಚುಮರ ಇಲ್ಲದೆ ಅದನ್ನ ನಾನು ಮಾಡಿಕೊಡ್ತೇನೆ ಅಂತ. ಯಾಕೆಂತ ಹೇಳಿದ್ರೆ ಅವರ ಮಗನ ಒಂದು ನೆನಪಿಗಾಗಿ ಈ ಸಂಸ್ಥೆ ಪ್ರಾರಂಭಗೊಂಡಿದೆ. ಈ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ಬೇಕು. ಇದರಲ್ಲಿ ಏನು ಅಂತ ಹೇಳಿದ್ರೆ ಈ ಬಾರಿ ನಾವು ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದೇವೆ ಆತ್ಮೀಯರೇ. ಏನು ಅಂತ ಹೇಳಿದ್ರೆ ನ್ಯಾಷನಲ್ ಓಪನ್ ಸ್ಕೂಲ್ ಅಥವಾ ಸ್ಟೇಟ್ ಓಪನ್ ಸ್ಕೂಲ್ ಮುಖಾಂತರ, ಮುಕ್ತ ಶಾಲೆಗಳ ಮುಖಾಂತರ ಈ ಮಕ್ಕಳಿಗೆ ಒಂದು SSLC ವರೆಗಿನ ವಿದ್ಯಾಭ್ಯಾಸವನ್ನು ಕೂಡ ಕೊಡಬೇಕು. ಅವರನ್ನ ಅಲ್ಲಿ ಪರೀಕ್ಷೆಗೆ ಕೂತ್ಕೊಳಿಸಿ ಅವರನ್ನ ಉತ್ತೀರ್ಣರನ್ನಾಗಿ ಮಾಡಿಸಬೇಕು ಎಂದ ಹಂಬಲ ಇದೆ. ಇದು ನಮ್ಮದು ಮಾತ್ರ ಅಲ್ಲ, ಅರ್ಜುನ್ ಶೆಟ್ಟಿ ಫೌಂಡೇಶನ್ ನ ವಿಚಾರ ಕೂಡ ಅದೇ ಇದೆ. ಸೊ ಎಲ್ಲ ವಿಚಾರದಿಂದ ನಾಡ್ದು ಇದು ಉದ್ಘಾಟನೆ ಆಗ್ಲಿಕ್ಕಿದೆ. 8ನೇ ತಾರೀಕು ಶನಿವಾರ, 8ನೇ ತಾರೀಕು ಅರ್ಜುನ್ ಶೆಟ್ಟಿ ಅವರ ಹುಟ್ಟಿದ ದಿನ. ನಮ್ಮ ಸುತ್ತೂರು ಶ್ರೀ ಕ್ಷೇತ್ರ ಸುತ್ತೂರಿನ ಮಠಾಧಿಪತಿಗಳಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಸ್ವಾಮಿಯವರು ಆಗಮಿಸ್ತಾ ಇದ್ದಾರೆ, ಆಶೀರ್ವಚನ ಮಾಡ್ಲಿಕ್ಕಿದ್ದಾರೆ. ಸನ್ಮಾನ್ಯ UT ಖಾದರ್
ಡಾಕ್ಟರ್ UT ಖಾದರ್ ಫರೀದ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇದನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಮ್ಮ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ. ಕುಡ್ಲದ ಕೊಡಿಯಾಲಬೈಲ್ PVS ಕಲಾಕುಂಜ ಇಸ್ಕಾನ್ ಸಂಸ್ಥೆದ ಶ್ರೀಕೃಷ್ಣ ಬಲರಾಮ ಮಂದಿರದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿದಲೆಕ್ಕೊಡು 5 ದಿನದ ಭಜನೆ ಸೇರಿದ ಬೇತೆ ಬೇತೆ ಕಾರ್ಯಕ್ರಮಲಿನ ದೀವಂದೆರ. ಕುಡ್ಲದ ಕೊಡಿಯಾಲಬೈಲ್ PVS ಕಲಾಕುಂಜ ಇಸ್ಕಾನ್ ಸಂಸ್ಥೆದ ಶ್ರೀಕೃಷ್ಣ ಬಲರಾಮ ಮಂದಿರದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿದಲೆಕ್ಕೊಡು ಬೇತೆ ಬೇತೆ ಕಾರ್ಯಕ್ರಮಲೆನ್ ದೀವಂದೆರ. 5 ದಿನ ಬುಡಂದೆ ಭಜನಾ ಕಾರ್ಯಕ್ರಮ ನಡ್ತುಂದುಂಡು. ಬೇತೆ ಬೇತೆ ಭಜನಾ ಮಂಡಲನ ಸದಸ್ಯರ ಕಾಂಡೆ 10 ಬಯ್ಯ ಆಜಿಮುಟ ಬುಡಂದೆ ಭಜನಾ ಸಂಕೀರ್ತನೆ ನಡಪಾದ ಕೊರೊಂದುಲ್ಲೆರ. ಈ ಬಗೆಟ್ ಇಸ್ಕಾನ್ ಸಂಸ್ಥೆದ ಒತ್ತುಗುರು ಕಾರ್ಯರ ಸನಂದನ ದಾಸ ಮಾಹಿತಿ ಕೊಡ್ದು ನಮ್ಮ ಮಾತ ಬಾಧೆಲಿನ ದೂರ ಮಲ್ಪರೆ ಭಜನೆಡ್ದು ಮಾತ್ರ ಸಾಧ್ಯ ಇಂದೆರ್ದು ಕೃಷ್ಣ ದೇವರನ ಅನುಗ್ರಹ ಪಡೆವನಲ್ಲಿ ಸೆಪ್ಟೆಂಬರ್ 3 ಬಿಳಿಕುಳದ ಸ್ಕೌಟ್ಸ್ ಭವನಡು ಕೃಷ್ಣ ಜನ್ಮಾಷ್ಟಮಿ ಅಟ್ಟಣೆ ಮಲ್ತದಿತ್ತದು ಅವಲು ಸತ ಭಜನಾ ಕಾರ್ಯಕ್ರಮ ನಡಪುಣೊಂದು ಪಂಡ್ಯರ. ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಸದಸ್ಯರು ಆಶಾ ಜ್ಯೋತಿ ಇವರ ಕೊಡ್ದು ಕೃಷ್ಣ ಜನ್ಮಾಷ್ಟಮಿದಲ್ಲಿ ಕೊಡು ಭಜನಾಮೃತ ಕಾರ್ಯಕ್ರಮ ನಡತೊಂದುಂಡು. ಸುಮಾರು 85 ಹೆಚ್ಚು ಕೂಟದಕ್ಕಲು ಪಾಲ್ದೆ ತೊಂದರ. ಸೆಪ್ಟೆಂಬರ್ 1 ಮಟ್ಟ ಭಜನಾಮೃತ ನಡಪರೊಂದೊಂದು ಪಂಡ್ಯರ. हे कृष्णा 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 ಅಸ್ತಿ ಏಕೋ ಮಹಾನ್ ಗುಣ. ಒಂದು ಒಳ್ಳೆ ಗುಣ ಉಂಟು, ಏನದು? ಕೀರ್ತನಾದೇವ ಕೃಷ್ಣಸ್ಯ, ಕೃಷ್ಣನ ಕೀರ್ತನೆ ಮಾಡೋದ್ರಿಂದ ಮುಕ್ತ ಸಂಘ ಪರಂಬ್ರಜತಿ, ಎಲ್ಲ ಬಾಧೆಗಳಿಂದ ನೆಗೆಟಿವ್ ವೈಬ್ಸಿಂದ ದೂರ ಆಗ್ಬೋದಂತೆ. ಆ ಕಾರಣಕ್ಕಾಗಿ ಇಲ್ಲಿ ಹಲವಾರು ಭಜನಾ ಮಂಡಳಿಗಳು ದೇವಸ್ಥಾನದಲ್ಲಿ ಹೆಚ್ಚು ಹೆಚ್ಚು ಪಾಸಿಟಿವ್ ವೈಬ್ಸನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಕೃಷ್ಣ ಬಲರಾಮರ ಅನುಗ್ರಹವನ್ನು ತಗೊಳ್ಳೋದರ ಜೊತೆಗೆ ಈ ಸಂಕೀರ್ತನೆಯ ಪಾಸಿಟಿವ್ ವೈಬ್ಸನ್ನು ಕೂಡ ತಮ್ಮ ಮನಸ್ಸು ಮತ್ತು ಹೃದಯದಲ್ಲಿ ತೆಗೆದುಕೊಂಡು ಹೋಗ್ಬೋದು. ಭಕ್ತಿಯಲ್ಲಿ ಕೃಷ್ಣನನ್ನು ಒಲಿಸ್ಕೊಳ್ಬೋದು ಹೇಳುವಂಥದ್ದಕ್ಕೆ ಇದೇ ನಿದರ್ಶನ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಹೇಳುವಂಥದ್ದು ನಾವೆಲ್ಲ ತಿಳಿದದ್ದೇ. ಇಲ್ಲಿ ಯಾವುದೇ ಕಾಂಪಿಟಿಷನ್ ಆಗಲಿ ಹಾಗೇನಿಲ್ಲ, ಬರೀ ದೇವರನ್ನು ಪ್ರೀತಿ ಮಾಡಲಿಕ್ಕೋಸ್ಕರ ಮಾತ್ರ ಇಲ್ಲಿ ಭಜನೆ ಆಗ್ತಾ ಇದೆ. ಬಹಳ ಘನಾತ್ಮಕವಾದಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ಇನ್ನೂ ಸಾಧಾರಣ ಸೆಪ್ಟೆಂಬರ್ 1 ತನಕ ಈ ಭಜನಾಮೃತ ಕಾರ್ಯಕ್ರಮ ನಡೆಯಲಿದೆ. ಕುಡ್ಲದ ಜಪ್ಪು ಮುಗೇರ್ ಕಲ್ಯಾರ್ ವಾಸುಕೆ ನಗರದ ಕಸಿಬಿತ್ಲ KVK ಸೇವಾ ಸಮಿತಿದ ನಿಲೆಟ್ ಆಟಿಡೊಂಜಿ ದಿನ ಐತಾರ KVK ಮೈದಾನಡು ನಡತಂಡ. ಕುಡ್ಲದ ಜಪ್ಪು ಮುಗೇರ್ ಕಲ್ಕಾರ್ ವಾಸುಕೆ ನಗರದ ಕಸಿಬಿತ್ಲ KVK ಸೇವಾ ಸಮಿತಿದ ನಿಲೆಟ್ ಆಟಿಡೊಂಜಿ ದಿನ ಐತಾರ KVK ಮೈದಾನೋಡು ನಡತಂಡ. ಆಟಿಕಳಂಜೆ ಕೂಟದ ಚಾವಡಿಗೆ ಬತ್ತದ ಬೂಲ್ಯದಿತ್ತೊಂದು ಸಂಪ್ರದಾಯದ ನಮೂನೆಡು ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರ. ತುಡರ ಪುಲ್ಪು ಪತ್ತಾದ ಸಭಾ ಕಾರ್ಯಕ್ರಮ ಉದಿಪನಾಂಡ. KVK ಸೇವಾ ಸಮಿತಿ ಗುರ್ಕಾಡ್ದೆ ದುಂಬುದ ಪಾಲಿಕೆದ ಸದಸ್ಯರು ವೀಣಾ ಮಂಗಳ ಪಾತಿರ್ದು ದುಂಬುದ ಪರಂಪರೆದ ಸುತ್ತಲೂ ತೆನಸ್ಲನ ಬಗೆಟ್ ಇತ್ಯದ ತಲೆಮಾರ್ಗ ತೆರಿಪವನ ಪ್ರಾಮಾಣಿಕ ಪ್ರಯತ್ನ ಎಂಕ್ಲನಾಂದು ಪಂಡ್ಯರ. ದುಂಬುದ ಪಾಲಿಕೆ ಸದಸ್ಯರು ಪ್ರವೀಣ್ ಚಂದ್ರ ಆಳ್ವ ಪಾತಿರ್ದು ನಮ್ಮ ಸಂಸ್ಕೃತಿ ಪರಂಪರೆನ ನನದ ಅಲ್ಮಗು ತೆರಿಪವನ ಕಾರ್ಯ ಇಂಚಿನ ಕಾರ್ಯಕ್ರಮಲಿಡ್ದು ಆ ಒಂದು ಪುನವು ಪುಗರ್ನ ಸಂಗತಿಯಿಂದ ಪಂಡ್ಯರ. ಉದ್ಯಮಿ ದಾಮೋದರ ಶೆಟ್ಟಿ ಪಾತಿರ್ದು ಸಂಸ್ಥೆಗೆ ಎಡ್ಡೆಪು ಬಯಕೇರ. ಈ ಸರ್ತಿದ ನಿಲೆಟ್ ಪರೀಕ್ಷೆಡೆ ಎಡ್ಡೆ ಮಾರ್ಕದಿತ್ತದ ಪಾಸಾಯಿನ ಶಿಲ್ವಿಟಾಗ ಸಮ್ಮನದ ಮರ್ಯಾದೆ ಸಂದೈತ ಮಲ್ದೆರ. ತುಳುನಾಡದ ದುಂಬುದ ಸಾಧನದ ಪ್ರದರ್ಶನ ಆಟಿಬಕ ಮರಿಯಲೊಡು ತುಳುನಾಡ ತಯಾರು ಮಲ್ಪನ ಅಟ್ಟಿಲ ಅರಗಣೆ ಕೂಟೋಡು ಅಟ್ಟಣೆ ಮಲ್ತದಿತ್ತೆರ. ಸಂಗೀತ ಶೆಟ್ಟಿ ಯೋಗ ಅಧ್ಯಾಪಕರು ಗುರುರಾಜ್ ಇಂಚ ಭಿನ್ನೆರು ಕೂಟೊಡಿತ್ತೆರ. ನಮ್ಮ ಜೋಕ್ಲೆಗೆ ನನ್ನ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಇಚ್ಚಿನ ಆಟಿ ಪನ್ಪುನದಿನ ಇದನ್ನ ಎಂಕುಲ್ಲ ಇದು ಏರ್ಲ ಮೂಲಿತ್ತಿನಗಳು ಏರ್ಲ ಆಟಿದ ಬಂಗ ತೂದುಪ್ಪಯರು ಏರ್ಲ ಮೂಲ ಏರುಪುನಗಳು ತೂದುಪ್ಪಯರು ಅಂಡ ಅಪಗ ಕಾಲಿ ಪೆಲಕಾಯ್ದ ನೆಟ್ಟು ಕೂಂಜಿಡು ಚಟ್ನಿಡು ಒಣಸು ಬಂತದು ಕಷ್ಟ ಬರ್ತದು ನುಪ್ಪುಲ ಇದ್ದ ಕಷ್ಟದ ಟೈಮು ದುಂಬುಗಟ್ಲ ನೆನಪು ಒಂದು ದೀದಿನ ಅಂಚಿಂತ ಕೆಲವು ವಸ್ತುಲೇನಾರು ಜೋಪಾನ ಮಂದಿತ್ತೆ ಅಂಚನೆ ಮಣ್ಣದ ಮಡಿಕೆಲ್ಲ ಅಂಚನೆ ನಮಕ್ ನಮ್ಮ ಇತ್ತೆ ನಾನ್ ಸ್ಟಿಕ್ ಪ್ಯಾನ್
ಪೂರ ಉಪಯೋಗಿಸುವ ಐಟ್ ಅತಿ ಹೆಚ್ಚಿನ ಕ್ಯಾನ್ಸರ್ ಬರ್ಪುನ ಸೀಕ್ ಪಂಡ ನಾನ್ ಸ್ಟಿಕ್ ಪ್ಯಾನ್ ಇಡು ದಯಪಂಡ ನಾನ್ ಸ್ಟಿಕ್ ಪ್ಯಾನ್ ಪೊಡ್ಲು ಪುನಗ ಶೋಕ್ ಅದು ಕ್ಲೀನ್ ಅದು ಪುಡು ಬಟ್ ಐತ ಒಂಚೂರು ಸ್ಕ್ರಾಚಸ್ ಅನಗ ಐಟ್ ಇತ್ತಿನಂಚಿಂತ ಕೆಮಿಕಲೇ ಅವು ನಮಗೆ ಕ್ಯಾನ್ಸರ್ಗೆ ಕಾರಣ ಆಪುಡು. ಆಳುಪೆರಿನ ಆಡಳಿತದ ಐತಿಹಾಸಿಕ ದಾಖಲಾತಿಲ್ ಪನ್ಪನ ರಾಜ್ಯ ಮಟ್ಟದ ಒಂಜಿ ದಿನದ ಈಚಾರ ಸಂಕಿರಣ ಗುರುವಾರ ಕಾಂಡೆ ವರ್ಮರೇಕ್ ಒಡಿಪು ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜದ ವಿಭುದೇಶ ಸಭಾಂಗಣಡು ನಡಪರೆ ಉಂಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜದ ನೆಲೆಟ್ ಆಂತರಿಕ ಗುಣಮಟ್ಟ ಖಾತರಿ ಕೋಶವಕ ಕುಡ್ಲಾ ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಾಪಕರನ ಸಂಘದ ಜತೆಸೆರಿಗೆಡ್ ಇಂದಿನ 8ನೇ ಮಾಲ್ದಿನಂದು ಅಕಾಡೆಮಿದ ಪ್ರಕಟಣೆಡ್ ತೆರಿಪಾದಿರು. ಇಡೀಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನಾನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.